ಆತ್ಮಹತ್ಯೆಗೆ ಶರಣಾದ ವಿಷಯ ತಿಳಿದು ಸ್ನೇಹಿತನ ಪಿಜಿಯಲ್ಲಿ ತಂಗಿದ್ದ ಪ್ರಿಯಕರ ಮನನೊಂದು ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವ ಹೃದಯ ವಿದ್ರಾವಕ ಘಟನೆಯೊಂದು ಬೆಳಕಿಗೆ ಬಂದಿದೆ. 21 ವರ್ಷದ ತರುಣ್ ಮತ್ತು 20 ವರ್ಷದ ಮೇಘ ಇಬ್ಬರು ಕೂಡ ಪರಸ್ಪರ ಪ್ರೀತಿಸುತ್ತಿದ್ರು. ಆದರೆ ಮೇಘಗೆ ಮನೆಯಲ್ಲಿ ಜಾಸ್ತಿ ಮೊಬೈಲ್ ಬಳಸ್ತೀಯಾ ಎಂದು ಪೋಷಕರು ಬೈದಿದ್ದಕ್ಕೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇದರಿಂದ ಆಘಾತಕ್ಕೊಳಗಾದ ಆಕೆಯ ಪ್ರಿಯಕರ ತನ್ನ ಸ್ನೇಹಿತನ ಪಿಜಿ ಕೊಠಡಿಯಲ್ಲೇ ನೇಣಿಗೆ ಶರಣಾಗಿದ್ದಾನೆ. ಇನ್ನು ತರುಣ್ ನನ್ನ ಹಾಗೂ ಮೇಘ ನಡುವೆ ಜಗಳವಾಗಿದ್ದು ಈ ವಿಷಯ ಆಕೆಯ ಸಹೋದರನಿಗೂ ತಿಳಿದಿದೆ ಎಂದು ಸ್ನೇಹಿತನ ಬಳಿ ಹೇಳಿಕೊಂಡಿದ್ದ ಎನ್ನಲಾಗಿದೆ. ಇತ್ತ ತರುಣ್ ಫೋನ್ ಕರೆ ಸ್ವೀಕರಿಸಿದ್ದಾಗ ಪೋಷಕರು ಹಾಗೂ ಸ್ನೇಹಿತರು ಹುಡುಕಾಟ ನಡೆಸಿದಾಗ ಆತ್ಮಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಘಟನೆ ಧಾರವಾಡದಲ್ಲಿ ನಡೆದಿದ್ದು ಪೊಲೀಸರು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ.